ಮಣ್ಣಿ ಯಾವ ರೀತಿ ಮಾಡೋದು ತೋರಿಸ್ತೇನೆ ಇವತ್ತು. 2 ಲೋಟದಷ್ಟು ಅಕ್ಕಿ ತೆಗೊಳ್ತೀನಿ. ಬೆಲ್ತ ಅಕ್ಕಿ ನೆನೆಸಿ ಹಾಕಿಟ್ಟಿದ್ದೀನಿ. 1 ಅವರ್ ಆಯ್ತು. ಈಗ ತೊಳೆದು ಕ್ಲೀನ್ ಮಾಡಬೇಕೀಗ. ತೊಳೆದು ಇಟ್ಟಿದ್ದೇನೆ. ಈಗ ಮಿಕ್ಸ್ ಜಾರಿಗೆ ಹಾಕಬೇಕು. ಮಿಕ್ಸ್ ಜಾರಿಗೆ ಹಾಕಿದ್ದೆ. ತೆಂಗಿನ ತುರಿ ಹಾಕಬೇಕು. 1 ತೆಂಗಿನಕಾಯಿ ತಗೊಳ್ಳಿದ್ದೆ ನಾನು. ನೀರು ಹಾಕಬೇಕು. ಪಾತ್ರೆಗೆ ಹಾಕಿದ್ದೇನೆ. ತುಂಬ ತೆಳು ಹಾಕಬೇಕು. ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸ್ತಾನೆ ಇರಬೇಕು, ತಲೆ ಹಿಡಿಯೋದಾಗಿ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಡಿ. ಉಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಟ್ಟಿ ಆಗ್ತಾ ಬಂತು. ಈಗ ಏಲಕ್ಕಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಮಣ್ಣಿ ಗಟ್ಟಿ ಆಗ್ತಾ ಬಂತು. ಸ್ವಲ್ಪ ಗಟ್ಟಿ ಆದರೆ ಸಾಕು. ಮಣ್ಣಿ ರೆಡಿ ಆಯಿತು. ಈ ರೀತಿ ಕುದಿ ಬರಬೇಕು. ಈಗ ಮಣ್ಣಿ ಹಾಕಬೇಕು. ಬಾಳೆ ಎಲೆಗೆ ತುಪ್ಪ ಸವರಿಟ್ಟಿದ್ದೇನೆ. ಬಾಳೆ ಎಲೆಗೆ ಹಾಕಿ ಆಯಿತು. ತಣ್ಣಗಾಗಬೇಕು. 3 ಗಂಟೆ ಆಗಿ ನೆಡಬೇಕು. ಈಗ ಕಟ್ ಮಾಡಬೇಕು. 3 ಗಂಟೆ ಆಯಿತು. ತಣ್ಣಗಾಗಿದೆ. ಈಗ ಮಣ್ಣಿ ಕಟ್ ಮಾಡ್ತಿದ್ದೇನೆ. ಈಗ ಮಣ್ಣಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ. ರೆಡಿ ಆಯಿತು. ಫ್ರೆಂಡ್ಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ.